ಕರಾವಳಿ ಭಾಗ ತುಳುನಾಡು ಸಾಂಸ್ಕೃತಿಕ ಪರಂಪರೆ ಮತ್ತು ಪ್ರಾಚೀನ ಸಂಪ್ರದಾಯಗಳಿಗೆ ಪ್ರಸಿದ್ಧಿಯಾಗಿದೆ. ಅವುಗಳಲ್ಲಿ ಹಲವು ತಲೆಮಾರುಗಳ ಮೂಲಕ ಬಂದಿರುವ ಹಿನ್ನೆಲೆಯು ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅಂತಹ ಒಂದು ಸಂಪ್ರದಾಯವೆಂದರೆ ಮಾಯಿದ ಕನ್ಯಾಪು. ಇದನ್ನು ಕಾಸರಗೋಡಿನ ಪೆರ್ಲದಲ್ಲಿ ಮಾಯಿ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಈ ವಿಶಿಷ್ಟ ಆಚರಣೆಯನ್ನ ಇನ್ನು ಕೆಲವು ಸ್ಥಳಗಳಲ್ಲಿ ಆಚರಿಸಲಾಗುತ್ತಿದೆ. ಅಲ್ಲಿ ಇಬ್ಬರು ವ್ಯಕ್ತಿಗಳು ಕನ್ಯಾಪು ಮತ್ತು ಕೊರಗವೇಷ ಧರಿಸಿ ಹಳ್ಳಿಯ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ. ಅನೇಕ ಪ್ರದೇಶಗಳಲ್ಲಿ ಪೂಜೆಯ ಒಂದು ರೂಪವಾಗಿ ಕಂಡುಬರುವ ಈ ಆಚರಣೆಯು ಪ್ರತಿ ಮನೆಯಲ್ಲಿ ಸುಮಾರು 10 ನಿಮಿಷಗಳ ಕಾಲ ನಡೆಯುತ್ತದೆ. ಒಂದು ಕಾಲದಲ್ಲಿ ಈ ಸಂಪ್ರದಾಯವು 1 ತಿಂಗಳ ಕಾಲ ನಡೆಯುತ್ತಿತ್ತು. ಆದರೆ ಈಗ ಹೆಚ್ಚುತ್ತಿರುವ ಮನೆಗಳ ಸಂಖ್ಯೆಯಿಂದಾಗಿ ಇದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಈ ಪದ್ಧತಿಯು ಹೆಚ್ಚಾಗಿ 1 ತಿಂಗಳವರೆಗೆ ವಿಸ್ತರಿಸುತ್ತದೆ. ಮಾಯಿದ ಕನ್ಯಾಪು ಸಂಪ್ರದಾಯವನ್ನು ತಲೆಮಾರುಗಳಿಂದ ಸಂರಕ್ಷಿಸಲಾಗಿದೆ ಮತ್ತು ನಿರ್ದಿಷ್ಟ ಪ್ರದೇಶಗಳಲ್ಲಿ ಹಳ್ಳಿಯ ಜೀವನದ ಪ್ರಮುಖ ಭಾಗವಾಗಿ ಮುಂದುವರೆದಿದೆ. ಸಂಪ್ರದಾಯಕ್ಕೆ ಗೌರವ ಸೂಚಕವಾಗಿ ಕುಟುಂಬ ಸದಸ್ಯರ ತಂಡವು ಭೇಟಿ ನೀಡಿದಾಗ ಅಕ್ಕಿಯನ್ನ ನೀಡುತ್ತಾರೆ. ಯುಗಗಳಿಂದ ನಿರ್ವಹಿಸಲ್ಪಟ್ಟಿರುವ ಪದ್ಧತಿಯನ್ನ ಗೌರವಿಸುತ್ತಾರೆ. ಸ್ಥಳೀಯ ನಿವಾಸಿ ಪುಟ್ಟಪ್ಪ ಕಂಡಿಗಿ ಸಂಪ್ರದಾಯವು ಮುಂದುವರೆದಿದೆ ಮತ್ತು ಇದು ನಮ್ಮ ಪದ್ಧತಿಗಳಿಗೆ ಗೌರವವನ್ನು ತೋರಿಸುವ ಒಂದು ಮಾರ್ಗವಾಗಿದೆ ಎಂದು ತಮ್ಮ ಮಾಹಿತಿಯನ್ನ ಹಂಚಿಕೊಂಡರು. ಆಟಿ ತಿಂಗಳು ಆಟಿಗಳಂಜೆ ಬತ್ತಲೆಕೊಂಡು ಸೋನ ತಿಂಗಳು ಸೋನದೇವಿಗೆ ಬತ್ತಲೆಕೊಂಡು ಮಾಯಿದ ತಿಂಗಳು ಕನ್ಯಾಪು ಮಾಯಿ ತಿಂಗಳು ಮಾಯಿ ಪೊನಿ ಪೋದು ಪೊನಿತ ಸಂಕ್ರಾಂತಿ ಕರೆದು ಮಾಯಿದ ಸಂಕ್ರಾಂತಿ ಬತ್ತುವೆಟ್ಟಿಗೆ ಅದಕ್ಕೆ ಶುರು ಅನ್ಬೋದು. 1 ತಿಂಗಳು ಪೋಳಿ ಪೋಪುನ ದಾಯಿ ಪೋಪುನಂಡ ಈ ಆಟಿ ತಿಂಗಳದ ಘಟ್ಟದ ಮಿತ್ತು ಈ ಕನ್ಯಾಪು ಪುಟ್ಟುನೆ ಘಟ್ಟದ ಮಿತ್ತನ ನಮ್ಮ ಮಡಿಕೇರಿ ಘಟ್ಟದ್ದು ಅರ್ಥಾತ್ ಶಿವನ ಬೆಳ್ಳಿ ಬಟ್ಟಡೆ ಪುಟ್ಟನಂಚಿನಂಜಿ ಒಂದೊಂದು ಸ್ತ್ರೀ ಆ ಸ್ತ್ರೀക്ക് ಒಂದು 7 ಜನ ಅಣ್ಣಡಿ ಕುಳುಪೇರು 7 ಜನ ಸಂಧಿ ಪ್ರಕಾರ 7 ಜನ ಅಣ್ಣನಗಳಿಗೆ ಒರ್ತಿ ಅದು ತಂಗಡಿ ಅದು ಪಡು ಅಂತ ಅದು ಒಂದು ಸಾಧಾರಣ 10-12 ವರ್ಷ ಅಲ್ಲಿಗೆ ತಿರ್ತು ಜಪ್ಪೋಡ್ನ ಆಪನು ಅಲ್ಲಿಗೆ ಜಪ್ಪೋಡ್ನ ಆನಾಗ ಅಲ್ಲಿಗೆ ಜಪ್ಪೋಡ್ನಂಡ ಒಂದು ದುತ್ತೈತ ಬರೋಡದೆ ಅಲೆ ಬಂಗಾರ ಬದ್ದ ಇಬೋಡು ಗಡ್ಡೆ ದುತ್ತೈತ ಬೋಡು ಅಂತ ಆಲೆ ಪಲಾಡಿಕೊಳ್ಳ ಬಂಗಾರ ಬದ್ದ ಮಣ್ಪೇರ ಒಳದು ಎಂಕ ಈತೇ ತೂಕದ ಬಂಗಾರ ಬೋಡು ಈತೇ ತೂಕದ ಇಂಚಿನವೇ ಸೀರೆ ಬೋಡು ಅನ್ಪುನ ಆ ಒಂಜಿ ಅಲೆ ಉದ್ದೇಶ ಪಡು 7 ತೂಕದಿಂದ 7 ತೊಳೆತ್ತ 7 ತೊಳೆ ಬಳ್ಳಿಲ್ಲ 7 ತೊಳೆ ಬಂಗಾರನ ಅಲ್ಲ ಮನ್ಪಬಲ್ಲ ಅಣ್ಣನ ಕಲ್ಲ ಒಳ್ಳೆ ಬುಕ್ಕ ಪಟ್ಟೆ ಸೀರೆ. ಮಾಯಿದ ಕನ್ಯಾಪು ಸಂಪ್ರದಾಯವು ತುಳುನಾಡಿನ ಕೋಮು ಸಾಮರಸ್ಯ ಮತ್ತು ಆಳವಾಗಿ ಬೇರೂರಿರುವ ಸಾಂಸ್ಕೃತಿಕ ಪರಂಪರೆಯನ್ನ ಎತ್ತಿ ತೋರಿಸುತ್ತದೆ. ಇದು ಗ್ರಾಮಸ್ಥರಲ್ಲಿ ಏಕತೆಯನ್ನ ಬೆಳೆಸುವುದಲ್ಲದೆ ಪ್ರದೇಶದ ಶ್ರೀಮಂತ ಇತಿಹಾಸ ಮತ್ತು ಪದ್ಧತಿಗಳಿಗೆ ಜೀವಂತ ಸಾಕ್ಷಿಯಾಗಿ ನಿಂತಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಪೆರ್ಲಾ.